ಕೋವಿಡ್ ನಡುವೆಯೂ ಕಳೆದ ಒಂದು ವಾರದಿಂದ ಕಸ ವಿಂಗಡಣೆ ಕುರಿತಂತೆ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಂಗಳೂರು ಮಹಾನಗರ ಪಾಲಿಕೆಯಿಂದ ನಡೆಯುತ್ತಿದ್ದು ಜನರು ಸಹಕರಿಸುತ್ತಿದ್ದಾರೆ. ಸ್ವಚ್ಛ ಹಾಗೂ ಆರೋಗ್ಯಕರ ಮಂಗಳೂರಿಗೆ ಜನರ ಸಹಕಾರವೂ ಅಗತ್ಯವಿದೆ ಎಂದು ಮಂಗಳೂರು ಪಾಲಿಕೆಯ ಆಯುಕ್ತ ಅಕ್ಷಯ್ ಶ್ರೀಧರ್ ಹೇಳಿದರು. ಅವರು ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದರು. ದಿನವೊಂದಕ್ಕೆ ಸಂಗ್ರಹವಾಗುವ 250 ಟನ್ವರೆಗಿನ ಕಸದಲ್ಲಿ 100 ಟನ್ಗಳಷ್ಟು ಕಳೆದ ಕೆಲ ದಿನಗಳಿಂದ ಪ್ರತ್ಯೇಕವಾಗಿ ಸಂಸ್ಕರಣಾ ಘಟಕ ಸೇರುತ್ತಿದೆ. ಸದ್ಯ ಜಾಗೃತಿ ಮೂಡಿಸುವ ಕೆಲಸ ಮಾಡಲಾಗ್ತಾ ಇದೆ. ಸಹಕಾರ ದೊರೆಯದಿದ್ದಲ್ಲಿ ದಂಡ ವಿಧಿಸುವುದು ಅನಿವಾರ್ಯವಾಗಲಿದೆ. ಕೊರೋನಾ ಸೋಂಕಿಗೊಳಗಾಗಿ ಕ್ವಾರಂಟೈನ್ ಹಾಗೂ ಐಸೋಲೇಷನ್ನಲ್ಲಿರುವವರು ಜೈವಿಕ ವೈದ್ಯಕೀಯ ತ್ಯಾಜ್ಯವನ್ನ ಪ್ರತ್ಯೇಕವಾಗಿ ಆರೋಗ್ಯ ಇಲಾಖೆಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಮಾರ್ಗಸೂಚಿ ಅನ್ವಯ ಸಂಗ್ರಹಿಸಲು ಹಾಗೂ ನಿರ್ವಹಿಸಲು ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಜೈವಿಕ ವೈದ್ಯಕೀಯ ತ್ಯಾಜ್ಯವನ್ನ ಪೇಪರ್ನಲ್ಲಿ ಸುತ್ತಿ ಅಥವಾ ಹಳದಿ ಬಣ್ಣದ ಬಯೋ ಬ್ಯಾಗ್ನಲ್ಲಿ ಹಾಕಿ ನೀಡಬೇಕು. ಅದನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಲಾಗುವುದೆಂದು ಹೇಳಿದರು. ಕಾರ್ಪೊರೇಷನ್ ಇಂದ ನಾವು ಮೊದಲನೇ ಟೈಮ್ ಆಗಿ ಹೇಳುವಂಥ ವಿಷಯ ಇಲ್ಲ. ನಾನು ಬಂದ ಮೇಲೆನೆ ಇದರ ಬಗ್ಗೆ 2-3 ಟೈಮ್ ಆಲ್ರೆಡಿ ಪ್ರೆಸ್ನಲ್ಲಿ ಮಾತಾಡಿದ್ದೀವಿ. ಅದಕ್ಕೆ ಮುಂಚೆನೂ ತುಂಬ ಟೈಮ್ ಇದೊಂದು ಪ್ರೆಸ್ಸಿಗೇನು ಮಾತಾಡಿದ್ದೀವಿ. ಕೆಲವು ರೂಲ್ಸ್ಗಳು ಆಗಿದೆ, ಕೆಲವು ಟೈಮ್ ನೋಟಿಸು ಕೊಟ್ಟಾಯಿತು. ಬಟ್ ಆದ ಮೇಲೇನೂ ಕೂಡ ಇಷ್ಟು ಟೈಮ್ ಆಗಿನೂ ನಮಗೆ ಜನರ ಹತ್ರ ಅಂತ ಅಷ್ಟು ಸಹಾಯ ಸಿಕ್ಕಾದೇ ಇರುವುದು ಸ್ವಲ್ಪ ಕಷ್ಟವಾಗಿದೆ. ವಿನಂತಿ ಏನಂದರೆ ನಮಗೆ ಸಹಾಯ ಮಾಡಿ. ಯಾಕೆ ಅಂದರೆ ಇದು ಕಾರ್ಪೊರೇಷನ್ಗಾಗಿ ಮಾಡಬೇಕು, ಇಲ್ಲ ಒಳ್ಳೆಯ ಆಡಳಿತ ಇರಬೇಕು ಅಂತ ಮಾಡಬೇಕು ಅಂಥದ್ದಿಲ್ಲ. ಇದು ನಮ್ಮ ಪರಿಸರವನ್ನು ಕಾಪಾಡಲಿಕ್ಕೆ ನಾವು ಎಲ್ಲರೂ ಮಾಡೋದು. ಪಚ್ಚನಾಡಿನಲ್ಲಿ 2019ನಲ್ಲಿ ಏನಾಗಿದೆ ಅದು ಆ ಒಂದು ವರ್ಷದಲ್ಲಿ ಇಲ್ಲ ಆ ಒಂದು ತಿಂಗಳಿನಲ್ಲಿ ಏನಾಗಿದೆಯೋ ಅದರ ಬಗ್ಗೆ ಮಾತ್ರ ಇಲ್ಲ. ಅದು ನಾವು ಸುಮಾರು ವರ್ಷವಾಗಿ 20-25 ವರ್ಷವಾಗಿ ಆ ಜಾಗದಲ್ಲಿ ವೇಸ್ಟನ್ನು ಇಟ್ಕೊಂಡು ಅನ್ಸೆಗ್ರಿಗೇಟೆಡ್ ವೇಸ್ಟನ್ನು ಡಂಪಿಂಗ್ ಮಾಡಿ ಒಂದು ಅನ್ಸೈಂಟಿಫಿಕ್ ಆಗಿ ಕೆಲವು ಪ್ರಾಕ್ಟೀಸಸ್ಸನ್ನು ತುಂಬ ವರ್ಷವಾಗಿ ಮಾಡಿ ಬಂದದಕ್ಕೆ ಆ ರಿಸಲ್ಟ್ ಬಂದಿದೆ. ಅದು ಮುಂದೆ ಬರಾದೆ ನಾವು ನಿಲ್ಲಿಸಬೇಕಂದ್ರೆ ಅದಕ್ಕೆ ನಮ್ಮ ಮನೆಯಿಂದ ಸ್ಟೆಪ್ ಸ್ಟಾರ್ಟ್ ಮಾಡಬೇಕು. ಈಗ ಕೋವಿಡ್ ಇರುವುದರಿಂದ ಮಹಾಪೌರವರು ಹೇಳಿದರು, ತುಂಬ ಜನಕ್ಕೆ ಇಲ್ಲಿ ಕೋವಿಡ್ ಸೋಂಕು ಬಂದಿದೆ. ನಮಗೆ ರೆಕಾರ್ಡ್ ಆಗಿ ಒಂದೇ ವೇಸ್ಟ್ ಸೆಗ್ರಿಗೇಷನ್ ಮಾಡೋದ್ರಲ್ಲಿ 4 ಜನಕ್ಕೆ ಒಂದು 2 ವಾರ ಮುಂಚೆ ಪಾಸಿಟಿವ್ ಬಂತು. ಅವರಲ್ಲಿ ಜಾಸ್ತಿ ಜನ ಟೆಸ್ಟ್ ಮಾಡೋಕ್ಕೆ ಮುಂದೆ ಬರ್ತಾ ಇಲ್ಲ. ಮುಂದೆ ಬಂದದಲ್ಲಿ ಒಂದು 4 ಜನಕ್ಕೆ ಬಂದಿದೆ. ಮುಂದೆಯಿಂದ ನಾವು ಒಂದೊಂದು ಹೆಲ್ತ್ ಇನ್ಸ್ಪೆಕ್ಟರ್ಗೂ ಪ್ರತಿದಿನ ಹೋಗಿಕೊಂಡು ಫೈನ್ ಹಾಕೋದಕ್ಕೆ ನಾವು ಖಂಡಿತವಾಗಿ ಕ್ರಮ ತಗೊಳ್ತೀವಿ.